ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿರುವವರಿಗೆ ಕೊರೋನಾ ಮೂರನೇ ಅಲೆಯ ಜೊತೆಗೆ ಇನ್ನೆಷ್ಟು ಅಲೆಗಳು ಬಂದರೂ ಅದನ್ನ ಎದುರಿಸುವ ಶಕ್ತಿ ಭಾರತಕ್ಕೆ ಇದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಹೇಳಿದ್ದಾರೆ. ಬಿಜೆಪಿ ಬಂಟ್ವಾಳ ಮಂಡಲದ ವತಿಯಿಂದ ಬಿಸಿ ರೋಡ್ ಸ್ಪರ್ಶಕಲಾ ಮಂದಿರದಲ್ಲಿ ಮಂಗಳವಾರ ನಡೆದ ಆರೋಗ್ಯ ಸ್ವಯಂ ಸೇವಕರ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೋವಿಡ್ನಿಂದ ಜಗತ್ತಿನ ಸೂಪರ್ ಪವರ್ ದೇಶಗಳು ತತ್ತರಿಸಿವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತದಲ್ಲಿ ಕೊರೋನಾವನ್ನ ವ್ಯವಸ್ಥಿತವಾಗಿ ಎದುರಿಸಿ ಇಡೀ ಜಗತ್ತು ಭಾರತದ ಕಡೆ ನೋಡುವಂತೆ ಮಾಡಿದೆ. ಕೊರೋನಾ ಎದುರಿಸಲು ಭಾರತ ಕೈಗೊಂಡ ಮೋದಿಯವರ ಕಾರ್ಯಕ್ಕೆ ವಿಶ್ವದಿಂದ ಪ್ರಶಂಸೆ ವ್ಯಕ್ತವಾಗಿದೆ ಎಂದರು. ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ. ದೇಶದ ಪ್ರತಿ ಚದರ ಕಿಲೋಮೀಟರ್ನಲ್ಲಿ 450 ಜನರ ಸಂಖ್ಯೆಯ ವಾಸವಿದೆ. ಮಹಾರಾಷ್ಟ್ರದ ಧಾರಾವಿ ಸ್ಲಂನಲ್ಲಿ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ಸಾವಿರಾರು ಮಂದಿ ಬದುಕುತ್ತಿದ್ದಾರೆ. ಆದರೆ ಜಗತ್ತಿನ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದರ ಅರ್ಧದಷ್ಟು ಜನಸಂಖ್ಯೆ ಇಲ್ಲ. ಆದರೂ ಆ ರಾಷ್ಟ್ರಗಳು ಕೊರೋನಾದಿಂದ ನಲುಗಿವೆ. ಭಾರತ ಯಶಸ್ವಿಯಾಗಿ ಕೊರೋನಾವನ್ನು ಗೆದ್ದಿದೆ. ಇದು ನರೇಂದ್ರ ಮೋದಿ ಆಡಳಿತಕ್ಕೆ ಇರುವ ಶಕ್ತಿ ಎಂದು ಹೇಳಿದ್ದಾರೆ. ఈత వల్ల దేశాలు ఈత వల్ల సీకే ఈత వల్ల వైరస్ పండగ జగత్తు మాట పోడింది. ఈ భారతదేశాన్ని నేను ఎంత నిభాయించినప్ప 1 ಸ್ಕ್ವೇರ್ ಕಿಲೋಮೀಟರ್ 45 ಮಿಕ್ಕಿದ ಜನಸಂಖ್ಯೆ ಉಳ್ಳಂತೆ ಈ ದೇಶ.